ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಮ್ಮ ತುಳುನಾಡಿನ ಮಂಗಳೂರಿನ ಭಯಂಕರ ಫೇಮಸ್ ತಿಂಡಿ ನೀರು ದೋಸೆನ ಪರ್ಫೆಕ್ಟಾಗಿ ವಿದೌಟ್ ಫೇಲ್ಯೂರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನಾಗುತ್ತೆ ಅಂತಂದರೆ, ನೀರು ದೋಸೆ ಮಾಡಬೇಕಿದ್ರೆ ನಾವು ಅದಕ್ಕೆ ಹಿಟ್ಟನ್ನು ಹದ ಮಾಡ್ತೀವಲ್ವ, ಅದೇ ತುಂಬ ಮೇಯ್ನು. ಹಿಟ್ಟು ಹದ ಮಾಡೋದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನೀರು ದೋಸೆ ಫೇಲ್ ಆಗುತ್ತೆ. ಸೊ ಪರ್ಫೆಕ್ಟಾಗಿ ನಾವು ಹಿಟ್ಟನ್ನು ರೆಡಿ ಮಾಡಿ ಸಾಫ್ಟಾಗಿ ಮೆದುವಾಗಿ ತುಂಬಾ ರುಚಿಯಾಗಿರುವಂತಹ ನೀರು ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ಕಡೆ ತನಕ ನೋಡಿ, ನೀರು ದೋಸೆ ಮಾಡಿ ತಿನ್ನಿ, ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನು ಬೆಳಿಗ್ಗೆ ದೋಸೆ ಮಾಡೋದಕ್ಕೆ ರಾತ್ರಿ 2 ಲೋಟದಷ್ಟು ಬೆಳ್ತೆಗೆ ಅಕ್ಕಿ ಅಥವಾ ದೋಸೆ ಅಕ್ಕಿನ ನೀರಲ್ಲಿ ನೆನೆ ಹಾಕಿದ್ದೇನೆ. ಅದೊಂದು 6 ಗಂಟೆಯಾದರೂ ಅದು ನೆನೆ ಹಾಕಬೇಕು ಅಕ್ಕಿನ. ಅದಾದ ನಂತರ ನಾವು ರುಬ್ಲಿಕ್ಕೆ ಇವಾಗ ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ದೇವೋ ಅದೇ ಲೋಟದಲ್ಲಿ 1 ಲೋಟ ನೀರು, ಅದಾದ ನಂತರ 1 ಕಪ್ಪಷ್ಟು ಕಾಯಿ ತುರಿ, 1 ರಿಂದ 1.5 ಸ್ಪೂನಷ್ಟು ಉಪ್ಪು, 4 ರಿಂದ 5 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಇಷ್ಟನ್ನು ತಗೋಬೇಕು. ಇವಾಗ ರುಬ್ಲಿಕ್ಕೆ ಮೊದಲಿಗೆ ಅಕ್ಕಿ ತೊಳೆದಿಟ್ಟಂಥ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ 1 ಕಪ್ಪಷ್ಟು ಕಾಯಿ ತುರಿ, 1 ರಿಂದ 1.5 ಸ್ಪೂನಷ್ಟು ಉಪ್ಪು, 1 ಲೋಟ ನೀರು, ಇಷ್ಟನ್ನು ಹಾಕ್ಕೊಂಡು ನಾವು ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತರಿಯಾಗಿದ್ದರೆ ಅದನ್ನ ಮತ್ತೊಂದು ಸರಿ ನೀವು ಗ್ರೈಂಡ್ ಮಾಡಬೇಕು. ಯಾಕಂತಂದರೆ ಅಕ್ಕಿ ನಮಗೆ ಹಿಟ್ಟು ಏನಿದೆ ತುಂಬ ಅಂದರೆ ತುಂಬ ನೈಸಾಗಿ ಬರಬೇಕು ನೀರು ದೋಸೆಗೆ, ಆಗ ಮಾತ್ರ ನೀರು ದೋಸೆ ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇವಾಗ ತುಂಬಾ ಸಾಫ್ಟ್ ಆಗಿದೆ, ಇಷ್ಟು ಸಾಫ್ಟ್ ಆದರೆ ಸಾಕು. ಇವಾಗ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ರುಬ್ಬಿರೋಂಥ ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 3 ಲೋಟದಷ್ಟು ನೀರು ಹಾಕೋಬೇಕು. ನಾವು ಅಕ್ಕಿಯನ್ನು ಯಾವ ಲೋಟದಲ್ಲಿ ತಗೊಂಡಿವಿ ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರು ಹಾಕೋಬೇಕು. ಅಂದರೆ 2 ಲೋಟ ಅಕ್ಕಿಗೆ ನಮಗೆ ಟೋಟಲ್ ಆಗಿ 4 ಲೋಟ ನೀರು ಬೇಕಾಗುತ್ತೆ. ರುಬ್ಬುವಾಗ 1 ಲೋಟ, ಅದಾದ ನಂತರ 3 ಲೋಟ ನೀರು ಹಾಕ್ತಾ ಇದ್ದೀನಿ. ಸೊ 1:2. ಈ ಹದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕೆಲವರು ಇದಕ್ಕಿಂತ ಸ್ವಲ್ಪ ತೆಳು ಮಾಡ್ತಾರೆ, ಬಟ್ ಪ್ರಾಕ್ಟೀಸ್ ಇಲ್ಲದವರಿಗೆ ದೋಸೆ ಹುಯ್ಯುವಾಗ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇಷ್ಟು ಹದ ಸಾಕು. ಇದಕ್ಕೆ 2 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ನೀರು ದೋಸೆ ಬರುತ್ತೆ. ಅದರಿಂದ 2 ಕುಕ್ಕಿಂಗ್ ಆಯಿಲನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ರೆಡಿ ಆಗಿದೆ. ಇವಾಗ ದೋಸೆ ಮಾಡ್ಕೊಳ್ಳೋಣ. ನೀವು ದೋಸೆ ಮಾಡುವಂತಹ ಪ್ಯಾನನ್ನು ಸ್ಟವ್ ಮೇಲೆ ಇಡಿ. ಯೂಶ್ವಲಿ ಊರ ಕಡೆ ಕಬ್ಬಿಣದ ಕವಲಿಯನ್ನು ಯೂಸ್ ಮಾಡ್ತಾರೆ, ಅದಕ್ಕೆ ನಾವು ಆಯಿಲ್ ಹಾಕ್ತೀವಿ. ಬಟ್ ಇವಾಗ ನೀವು ನಾನ್ ಸ್ಟಿಕ್ ಪ್ಯಾನನ್ನು ಯೂಸ್ ಮಾಡ್ಬೋದು, ಬಟ್ ನಾನೊಂದು ಸ್ವಲ್ಪ ಅದಕ್ಕೆ ಆಯಿಲನ್ನು ಹಚ್ಚಿಬಿಟ್ಟೆ ದೋಸೆ ಮಾಡೋದು. ಯಾಕಂತಂದರೆ ಇಲ್ತಿದ್ರೆ ಆಯಿಲ್ ಹಚ್ಚಿಲ್ಲದಿದ್ದರೆ ಜಸ್ಟ್ ವಿದೌಟ್ ಆಯಿಲ್ ಮಾಡಿದರೆ ನೀರು ದೋಸೆ ತುಂಬ ಟೇಸ್ಟಿಯಾಗಿ ಬರಲ್ಲ. ಅದರಿಂದ ಕೋಕೋನಟ್ ಆಯಿಲ್ ಹಾಕಿ ಮಾಡಿದ ನೀರು ದೋಸೆದು ರುಚಿನೇ ತುಂಬಾ ಬೇರೆ. ಇವಾಗ ನೋಡಿ, ಈ ಸೌಟಲ್ಲಿ 1 ಸೌಟಷ್ಟು ನಾನು ಹಿಟ್ಟನ್ನು ತಗೊಂಡು ಯಾವ ಥರ ಇದನ್ನ ದೋಸೆ ಹಾಕ್ತಾ ಇದ್ದೀನಿ ಅಂತ ಇದೇ ಥರ ದೋಸೆ ಹಾಕ್ಕೊಂಡು ನೀವು ಕಾವಲಿನ ಸ್ವಲ್ಪ ಟಿಲ್ಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಅದಾದ ನಂತರ ನಾವು ಅದನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು 30 ಸೆಕೆಂಡ್ ಬೇಯಿಸಲಿಕ್ಕೆ ಬಿಟ್ಟರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು, ಹೈ ಫ್ಲೇಮ್ ಇಡುವಂತಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ನೋಡಿ 30 ಸೆಕೆಂಡ್ ಆದ ನಂತರ ನೋಡಿದರೆ ದೋಸೆ ಕಂಪ್ಲೀಟಾಗಿ ಬೆಂದಿರುತ್ತೆ. ನೀರು ದೋಸೆ ಬೇಯಲಿಕ್ಕೆ ಏನು ಜಾಸ್ತಿ ಹೊತ್ತು ಬೇಡ. ಸೂಪರ್ಬ್ ಆಗಿರುವಂತಹ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ನೀರು ದೋಸೆ ರೆಡಿ ಆಗಿದೆ. ನೋಡಿದ್ರಲ್ಲ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನೀವು ಇನ್ನು ಫೋಲ್ಡ್ ಮಾಡಿಕೊಂಡು ತೆಗಿಬೋದು. ಇಲ್ದಿದ್ರೆ ಫುಲ್ ದೋಸೆನ ನೀವು ಎತ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡ್ರೂ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಸೂಪರ್ಬ್ ಆಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ತುಂಬಾ ಮೆದು ತುಂಬಾ ರುಚಿಯಾಗಿರುವಂತಹ ನೀರು ದೋಸೆ ರೆಡಿಯಾಗಿದೆ. ಇದೇ ಥರ ಬೇರೆ ದೋಸೆಗಳನ್ನು ನೀವು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಸಿಂಪಲ್ಲಾಗಿ, ಪರ್ಫೆಕ್ಟಾಗಿ ನಾವು ನೀರು ದೋಸೆನ ಮಾಡಿದ್ವಿ ಅಂತ. ಇಷ್ಟೇ ಇರೋದು. ಈ ಮೆಥಡನ್ನು
ಪಾಲಿಸಿ ನೀವು ಒಂದ್ಸರಿ ನೀರು ದೋಸೆ ಮಾಡಲಿಕ್ಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ತುಂಬಾ ಒಳ್ಳೆ ನೀರು ದೋಸೆನ ಮಾಡಿ ತಿನ್ಬೋದು. ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಹಂಚ್ಕೊಳ್ಳಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.